ಅವಿನಾಶ್ ಅಭಿ ಅಂತ. ಅಂದರೆ ನಾವು ಯಾವಾಗಲೂ ಮನೆ ಪಕ್ಕ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಳ್ತಿರ್ತೇವೆ. ಅಂದರೆ ಮನೆ ಪಕ್ಕ ಒಂದು ಕಟ್ಟೆ ಉಂಟು, ಅಲ್ಲಿ ಕೂತ್ಕೊಳ್ತಿರ್ತೇವೆ. ಹಾಗೆ ಮೊನ್ನೆ 15 ತಾರೀಕು ಒಂದು ಕೂತ್ಕೊಳ್ತಿರ್ಬೇಕಾದ್ರೆ ಪೊಲೀಸ್ನವ್ರು ಬಂದು ನಮ್ಮನ್ನು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನೀವೊಂದು ಸಲ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದರು. ಯಾಕೆ ಅಂತ ಕೇಳುವಾಗ, ಬನ್ನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಉಂಟು ಒಂದು ಸ್ವಲ್ಪ ಅಂತ ಹೇಳಿದರು. ಹಾಗೆ ನಮ್ಮನ್ನಲ್ಲಿ ಕರ್ಕೊಂಡೋಗಿ DYSP ಆಫೀಸ್ ಮಂಜಲ್ಪಡ್ಪು ಇಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನನ್ನ ಹತ್ರ ಇದರಲ್ಲಿ ಅವಿನಾಶ್ ಯಾರು ಅಂತ ಕೇಳಿದರು. ನಾನು ಅವಿನಾಶ್ ಅಂತ ಹೇಳಬೇಕಾದ್ರೆ ಅಲ್ಲಿಂದ ನನಗೆ ಹೊಡಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಅಂದರೆ ಯಾಕೆ ಅಂತ ಹೇಳಿಲ್ಲ, ನೀನು ಬಾರಿ ಹಾರಾಡ್ತೀಯಾ ಆ ಥರ ಈ ಥರ ಎಲ್ಲ ಕೇಳಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಕೋಲರ್ ಎಲ್ಲ ಹಿಡಿದು ನನ್ನನ್ನು ಅವರ DYSP ಅವರ ಚೇಂಬರಿಗೆ ಕರ್ಕೊಂಡೋಗಿ ಅಲ್ಲಿ ಡ್ರೆಸ್ ಎಲ್ಲ ತೆಗೆದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ದಪ್ಪದೊಂದು ಬೆತ್ತದಲ್ಲಿ ಅಂದರೆ ತೊಡೆಯ ಭಾಗಕ್ಕೆಲ್ಲ ಫುಲ್ಲು ಹೊಡೆದು, ಮತ್ತು ಕಾಲಿನ ಪಾದಕ್ಕೆ ಮೊಣಕಾಲಿನಿಂದ ಒಂದೆರಡು ಪೊಲೀಸ್ನವರೆಲ್ಲ ಮೆಟ್ಟಿ ಹಿಡಿದು, ಮತ್ತು DYSP ಅವರು ಲಾಠಿಯಿಂದ ಕಾಲಿನಡಿಗೆಲ್ಲ ಹೊಡಿತಿದ್ದರು. ಮತ್ತೊಂದು 2-3 ಪೊಲೀಸ್ನವರೆಲ್ಲ ಕೆನ್ನೆಗೆಲ್ಲ ಹೊಡೆದಿದ್ದಾರೆ, ಕೆಪ್ಪೆಗೆಲ್ಲ. ಅದರಲ್ಲಿ ಈಗ ಒಂದು ಸ್ವಲ್ಪ ಕಿವಿ ಒಂದು ಸ್ವಲ್ಪ ಕೇಳೋದು ಒಂದು ಸ್ವಲ್ಪ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಮತ್ತು ಅವರು ಗನ್ನೆಲ್ಲ ತೋರಿಸಿ ಭಯಪಡಿಸ್ತಾ ಇದ್ದರು. ನೀವು ಒಪ್ಕೊಳ್ಬೇಕು, ಇದನ್ನು ನಾವು ಮಾಡಿದ್ದಲ್ಲ ಅಂತ ಹೇಳಿದ್ವಿ, ನೀವು ಒಪ್ಕೊಳ್ಬೇಕು ಅಂತೆಲ್ಲ ಹೇಳಿ ಅವರು ಭಯಪಡಿಸ್ತಿದ್ರು. ಅಂದರೆ ಗನ್ನನ್ನು ತೋರಿಸಿ ಮತ್ತು ಆ ಗನ್ನನ್ನು ಅವರ ಟೇಬಲ್ ಮೇಲಿಟ್ಟು ಅವರು ನಮ್ಮನ್ನು ಭಯಪಡಿಸ್ತಿದ್ರು. ಮತ್ತು ಅದಾದಮೇಲೆ ಒಂದು 10 ಗಂಟೆಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಒಂದು 1 ಗಂಟೆ ಫುಲ್ಲು ಹೊಡೆದಿದ್ದಾರೆ. ಮತ್ತು ಅರುಣನ್ನ ಬಂದಿದ್ದರು. ಅರುಣನ್ನ ಬರುವುದಲ್ಲದಿದ್ದರೆ ಬೆಳಿಗ್ಗೆ ತನಕ ಹೊಡೆದು ಲಾಕಪ್ ಡೆತ್ ಆಗೋ ಚಾನ್ಸಸ್ ಕೂಡ ಇತ್ತು ಅಂತ ಕಾಣಿಸುತ್ತೆ. ಅಂದರೆ ಆ ರೀತಿ ಹೊಡೆದಿದ್ದಾರೆ. ಹಾಗಾಗಿ ಅಂದರೆ ಹೊಡಿಬೇಕಾದ್ರೆ DYS ಆಫೀಸರ್ ಇದ್ದರು, ಅವರೇ ಮೇಯ್ನಾಗಿ ಹೊಡೆದಿದ್ದು ಲಾಠಿಯಲ್ಲಿ. ಅಂದರೆ ಒಂದು ಸಣ್ಣ ಲಾಠಿ ತರಬೇಕಾದ್ರೆ ಅದು ಬೇಡ, ದೊಡ್ಡದು ತಗೊಂಡು ಬಾ ಅಂತ ಹೇಳಿ ದೊಡ್ಡದರಲ್ಲಿ ಹೊಡಿತಾ ಇದ್ರು ನಮಗೆ. ಆವಾಗ DYSP ಅವರು ಲಾಠಿಯಿಂದ ಹೊಡೆದದ್ದು. ಮತ್ತು ಒಂದು ಸಂಪ್ಯದ್ದು SI ಶ್ರೀನಾಥ್ ರೆಡ್ಡಿ ಅಂತ, ಮತ್ತು ಸಂಪ್ಯದ್ದೊಂದು ಹರ್ಷಿತ್ ಅಂತ ಒಬ್ಬರು ಪೊಲೀಸು, ಮತ್ತೊಂದೆರಡು ಜನ ಇದ್ದರು, ಅವ್ರ ಹೆಸರು ಗೊತ್ತಿಲ್ಲ. ಮತ್ತು ಪೊಲೀಸ್ನವರು ಹೊಡಿತಿರ್ಬೇಕಾದ್ರೆ ಒಬ್ಬರು DYSP ಲಾಠಿಯಲ್ಲಿ ಹೊಡಿತಿರ್ಬೇಕಾದ್ರೆ 2 ಪೊಲೀಸರು ಹೊಟ್ಟೆಗೆಲ್ಲ ಒದಿತಾ ಇದ್ದರು. ಹಾಗಾಗಿ ಹೊಟ್ಟೆ ಒಳಗಿಂದ ತುಂಬ ನೋವಿದೆ. ಅಂದರೆ ತಲೆ ಎಲ್ಲ ಸುತ್ತಿದಾಗೆ ಆಗ್ತಾಯಿತ್ತು. ಅಂದರೆ ಹೊರಗಿಂದ ಗಾಯ ಇಲ್ಲ, ಆದರೆ ಒಳಗಡೆಯಿಂದ ನೋವಿದೆ. ಅಂದರೆ ನಮಗೆ ಪೊಲೀಸವರು DYSP ಅವರೆಲ್ಲ ಹೊಡಿತಿರ್ಬೇಕಾದ್ರೆ ಹೇಳ್ತಾಯಿದ್ರು, ನಮಗಿಲ್ಲಿ ಊಟ ಕೂಡ ಮಾಡಲಿಲ್ಲ. ನಾವು ಬೆಳಿಗ್ಗೆಯಿಂದ ನಮಗೆ ಒಂದು 200-300 ಕಾಲ್ಗಳು ಬರ್ತಾ ಉಂಟು. ನೀವು ಆ ಬ್ಯಾನರಲ್ಲಿ ಇರುವವರು ಯಾರು ಅಂತ ಗೊತ್ತುಂಟ, ಪಕ್ಷದಲ್ಲಿ ಒಳ್ಳೆಯ ಹುದ್ದೆಯಲ್ಲೆಲ್ಲ ಇರುವವರು. ಹಾಗಾಗಿ ನಿಮಗೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿದೆ. ಹಾಗಾಗಿ ಮೇಲಿಂದಲೇ ನಿಮಗೆ ಪ್ರೆಷರ್ ಬರ್ತಾ ಉಂಟು, ನಿಮ್ಮನ್ನು ಹಿಡಿಬೇಕು ಅಂತೆಲ್ಲ ಹೇಳಿ ಪ್ರೆಷರ್ ಬರ್ತಾ ಉಂಟು. ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ, ಅವರು ಊಟ ಕೂಡ ಮಾಡಲಿಲ್ಲ, ಹಾಗಂತೆಲ್ಲ ಹೇಳಿ ಹೊಡಿತಾ ಇದ್ರು. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.